ನಮಸ್ಕಾರ. ರಿಯಲ್ ಎಸ್ಟೇಟ್ ಗ್ರಾಹಕರೇ ಎಚ್ಚರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಈ ಸರಣಿಯ ಉದ್ದಕ್ಕೂ ನಾವು ವಿವಿಧ ಆಯಾಮಗಳಲ್ಲಿ ರಿಯಲ್ ಎಸ್ಟೇಟ್ ಮತ್ತು ನಮ್ಮ ಗ್ರಾಹಕರು ಮತ್ತು ಉದ್ದಿಮೆದಾರರು ಹಾಗೂ ಬಿಲ್ಡರ್ಗಳ ನಡುವಿರುವಂತಹ ಬಹಳ ಪ್ರಮುಖವಾಗಿರುವಂತಹ ಸಂಬಂಧಗಳು ಹೇಗೆ ಸುಧಾರಣೆ ಆಗಿ ಒಂದು ಗಟ್ಟಿ ಬಾಂಧವ್ಯ ಬೆಳಿಬೇಕು ಅಂತೇಳಿ ಮಾತಾಡ್ತಾನೆ ಬರ್ತಾ ಇದ್ದೇವೆ. ಇವತ್ತಿನ ಸಂಚಿಕೆಯಲ್ಲಿ ನಾವು ಭಾರತದ ಆರ್ಥಿಕ ವ್ಯವಸ್ಥೆ ಮತ್ತು ಜಾಗತಿಕವಾಗಿ ಭಾರತ ಮುಂದಿನ ದಶಕದಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಬೆಳೆಯುವಂತಹ ರೀತಿ ಮತ್ತು ಇದು ರಿಯಲ್ ಎಸ್ಟೇಟ್ ಉದ್ಯಮದ ಮೇಲೆ ಹೇಗೆ ಪರಿಣಾಮ ಬೀರುತ್ತಾ, ಭಾರತದ ಬೆಳವಣಿಗೆಗೂ ನಮ್ಮ ರಿಯಲ್ ಎಸ್ಟೇಟ್ ಉದ್ದಿಮೆಗೂ ಹೇಗೆ ಒಂದು ಅವಿನಾಭಾವ ಸಂಬಂಧ ಮುಂದಿನ ದಶಕದಲ್ಲಿ ಇನ್ನೂ ಕೂಡ ಸದೃಢವಾಗತ್ತಾ, ಈ ಬಗ್ಗೆ ನಮಗೆ ಇವತ್ತಿನ ಸಂಚಿಕೆಯಲ್ಲಿ ಕೂಡ ಮಾಹಿತಿ ಕೊಡಲಿಕ್ಕೆ ಪಾರ್ವತಿ ಪ್ರಾಪರ್ಟೀಸ್ ಇದರ ಪ್ರೊಪ್ರೈಟರ್ ಆಗಿರುವಂಥ ಡಾಕ್ಟರ್ ಗುಣರಂಜನ್ ಅವರಿದ್ದಾರೆ. ನಾನು ಅವರ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಸೊ ಕೊರೋನಾ ಆಯಿತು, ಲಾಕ್ಡೌನ್ ಮುಗೀತು, ಒಂದು ಹೊಸ ಮನ್ವಂತರಕ್ಕೆ ಕಾಲಿಡ್ತಾ ಇದ್ದೇವೆ. ನಿಮಗೆ ನಿಜಕ್ಕೂ ಭರವಸೆ ಎದ್ದು ಕಾಣ್ತಾ ಇದೆಯಾ? ಭಾರತ ಮುಂದಿನ ಒಂದು ದಶಕದಲ್ಲಿ ರಿಯಲ್ ಎಸ್ಟೇಟ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗ್ತಿರುವಂಥ ಭಾರತ ಅಂದರೆ ಚೀನಾದ ಕೆಲವು ಕಂಪನಿಗಳು, ಅನೇಕ ಬೇರೆ ಬೇರೆ ಪ್ರಪಂಚದ ಕಂಪನಿಗಳು ಭಾರತದಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಮನಸ್ಸು ಮಾಡ್ತಾ ಇವೆ ಎನ್ನುವಂಥ ಒಂದು ವಾತಾವರಣ ಕ್ರಿಯೇಟ್ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ರಿಯಲ್ ಎಸ್ಟೇಟ್ಗೆ ನೇರವಾಗಿ ಲಾಭ ಆಗ್ತದೆ ಅಂತ ನಿಮ್ಗೆ ಅನಿಸ್ತದ? ಖಂಡಿತವಾಗಿ ನಾಗೇಂದ್ರ ಅವರೇ, ನೀವು ಹೇಳಿದ್ದು ಅಕ್ಷರಶಃ ಸತ್ಯ. ಈಗ ನೋಡಿ, ಇದಕ್ಕೆ ನಾವು ಆನ್ಸರ್ ಅಂತ ಹೇಳಿದರೆ, ಈಗ ದೇಶ, ಯಾವುದೇ ದೇಶವನ್ನು 3 ವಿಭಾಗವಾಗಿ ವಿಂಗಡಣೆ ಮಾಡ್ಬೋದು. ಒಂದು ಡೆವಲಪ್ಡ್ ಇಕಾನಮಿ ಅಂತ ಹೇಳ್ತಾರೆ, ಮತ್ತೊಂದು ಡೆವಲಪಿಂಗ್ ಇಕಾನಮಿ ಅಂತ ಹೇಳ್ತಾರೆ, ಮತ್ತೊಂದು ಬ್ಯಾಕ್ವರ್ಡ್ ಇಕಾನಮಿ ಅಂತ ಹೇಳ್ತಾರೆ. ಇದು ದೇಶದ ಆರ್ಥಿಕ ಸ್ಥಿತಿಯನ್ನು ತೋರಿಸಿಕೊಡ್ತದೆ. ಬೇಸಿಕಲಿ ನೀವು ಯಾವುದೇ ವ್ಯಾಪಾರವನ್ನು ನೀವು ತಗೊಂಡ್ರಿ ಅಂತ ಹೇಳಿದ್ರೆ ಅದು ಎಂಥದ್ದು? ಎಕ್ಸ್ಚೇಂಜ್ ಆಫ್ ಯುವರ್ ಟೈಮ್ ಇನ್ ರಿಟರ್ನ್ ಫಾರ್ ಕ್ಯಾಶ್. ನಿಮ್ಮ ಸಮಯ ಎಷ್ಟು ಕಾಸ್ಟ್ಲಿ, ಇದನ್ನು ಡಿಪೆಂಡ್ ಆಗಿ ನೀವು ನಿಮ್ಮ ಒಂದು ರೇಟ್ ಫಿಕ್ಸ್ ಮಾಡೋದು. ಈಗ ನೀವು ಏನೇ ಮಾಡಲಿ, ಯಾವುದೇ ಕೆಲಸಗಳನ್ನು ಮಾಡಿ, ನಿಮ್ಮ ಸಮಯಕ್ಕೆ ಎಷ್ಟು ಬೆಲೆ, ಹೌದು, ಅದು ಮಾತ್ರ ಇಂಪಾರ್ಟೆಂಟ್. ಅದಕ್ಕೆ ಬೇಕಾಗಿ ಏನು ಹೇಳ್ತಾರೆ, 2 ಟೈಪ್ ಲೇಬರ್ಸ್ ಇದೆ. ಒಂದು ಸ್ಕಿಲ್ಡ್ ಲೇಬರು, ಒಂದು ಅನ್ಸ್ಕಿಲ್ಡ್ ಲೇಬರ್. ಈಗ ಇದರಿಂದಾಗಿ ಪ್ರಾಬಬ್ಲಿ ಕೂಲಿ ಕಾರ್ಮಿಕರಿಗೆ ಅತ್ಯಂತ ಕಡಿಮೆ ಸಂಬಳ ಇರೋದು. ಯಾಕಂತ ಹೇಳಿದರೆ ಅದನ್ನು ತುಂಬ ಜನ ಮಾಡಲಿಕ್ಕೆ ಆಗ್ತದೆ, ತುಂಬ ಜನರಿಗೆ ಅದನ್ನು ಮಾಡಬೇಕು, ಅದನ್ನು ಕಲೀಲಿಕ್ಕಿಲ್ಲ, ಸ್ಕಿಲ್ ಬೇಡ ನಿಮಗೆ, ಸ್ಪೆಷಲೈಸೇಷನ್ ಬೇಡ. ಆದ್ದರಿಂದ ಏನಾಗ್ತದೆ, ಅದರ ಡಿಮಾಂಡ್ ಕಡಿಮೆ, ಮಾಡುವವರು ತುಂಬ ಜಾಸ್ತಿ ಇದ್ದಾರೆ, ಸಪ್ಲೈ ಜಾಸ್ತಿ ಇದೆ, ಡಿಮಾಂಡ್ ಕಡಿಮೆ, ಆದ್ದರಿಂದಾಗಿ ಅದಕ್ಕೆ ರೇಟ್ ಕಡಿಮೆ. ಈಗ ಡೆವಲಪ್ಡ್ ದೇಶ ಅಂದರೆ ಏನು ಅಂತ ಹೇಳಿದರೆ, ತುಂಬ ಸ್ಕಿಲ್ಡ್ ಜನ ಅಲ್ಲಿದ್ದಾರೆ, ಅವರ ಟೈಮಿಗೆ ತುಂಬ ಕಾಸ್ಟ್ಲಿ, ಅವರದ್ದು ಸಮಯ ತುಂಬ ಕಾಸ್ಟ್ಲಿ ಅಂತ ಯಾವಾಗ ಆಗ್ತದ, ಆ ದೇಶವನ್ನು ನಾವು ಡೆವಲಪ್ಡ್ ಇಕಾನಮಿ ಅಂತ ಹೇಳ್ತೇವೆ. ಅಲ್ಲಿ ಸಮಯಕ್ಕೆ ಮಹತ್ವ ತುಂಬ ಜಾಸ್ತಿ. ನೆಕ್ಸ್ಟ್ ಬರೋದು ಡೆವಲಪಿಂಗ್ ಇಕಾನಮಿ. ಇಲ್ಲಿ ಏನು, ಆ ಡೆವಲಪ್ಡ್ ದೇಶಕ್ಕಿಂತ ಕಡಿಮೆ ಡಿಮಾಂಡು ಸಮಯಕ್ಕೆ. ಆದರೆ ಈ ಡೆವಲಪ್ಡ್ ದೇಶದಲ್ಲಿ ಯಾವುದೆಲ್ಲ ಈ ಸ್ಕಿಲ್ಡ್ ಲೇಬರ್ ಸಿಗ್ತದ, ಡೆವಲಪಿಂಗ್ ದೇಶದಲ್ಲಿ ಕೂಡ ಅದು ಸಿಕ್ಕಿಯೇ ಸಿಗ್ತದೆ, ಆದರೆ ಚೀಪರ್ ರೇಟಲ್ಲಿ ಸಿಗ್ತದೆ ನಿಮಗೆ. ಲಾಸ್ಟ್ ಇದು ನಿಮ್ಗೆ ಏನು ಬರ್ತದೆ ಅಂತ ಹೇಳಿದರೆ ಬ್ಯಾಕ್ವರ್ಡ್ ಇಕಾನಮಿ. ಫಾರ್ ಎಕ್ಸಾಂಪಲ್, ಈಗ ಆಫ್ರಿಕನ್ ಕಂಟ್ರೀಸ್ ಎಲ್ಲ ತುಂಬ ಬ್ಯಾಕ್ವರ್ಡ್ ಇಕಾನಮಿ ಅಂತ ಇದೆ. ಅಲ್ಲಿ ನಿಮಗೆ ಈ ಸ್ಕಿಲ್ಡ್ ಲೇಬರ್ ಸಿಗುವುದೇ ಕಷ್ಟ. ಅಂದರೆ ಬಿಕಾಸ್ ಆಫ್ ಲ್ಯಾಕ್ ಆಫ್ ಇನ್ಫ್ರಾಸ್ಟ್ರಕ್ಚರ್, ಮತ್ತು ಕಾಲೇಜ್ ಯೂನಿವರ್ಸಿಟೀಸ್ ಇರೋದಿಲ್ಲ, ಆದ್ದರಿಂದಾಗಿ ಅವರ ಬಡತನದಲ್ಲೇ ಇರ್ತಾರೆ. ಈಗ ಇಂಡಿಯಾ ಬಿಲಾಂಗ್ಸ್ ಟು ದ ಡೆವಲಪಿಂಗ್ ಇಕಾನಮಿ. ನಿಮ್ಮ US ಅದು ಇದೆಲ್ಲ ಡೆವಲಪ್ಡ್ ಇಕಾನಮಿ ಅಂತ ಆಗ್ತದೆ. ಹಾಗಾದರೆ ಇದು ಹೇಗೆ, ಈ ಸಂಬಂಧಗಳು ಹೇಗೆ ಅಂತ ಹೇಳಿದರೆ, ಡೆವಲಪ್ಡ್ ದೇಶದಲ್ಲಿ ಯಾವುದೆಲ್ಲ ಕಾಸ್ಟ್ಲಿ ಆಗಿ ಆಗ್ತದೆ ಅವರಿಗೆ, ಅವ್ರೇನು ಮಾಡ್ತಾರೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮದೇ ಈಗ ಫ್ರೆಂಡ್ ಯಾರಾದರೂ IT ಪ್ರೊಫೆಷ್ನಲ್ ಇದ್ದಾರೆ ಅಂತ ಹೇಳಿ ಆದರೆ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಇದರಲ್ಲಿದ್ದ ಎಂಜಿನಿಯರ್ ಅಂತ ಹೇಳಿದರೆ, ಜರ್ಮನ್ ಕಂಪನಿದು ಕೆಲಸ ತಿಕ್ಕೊಂಡು ಮಾರ ಎಂಕಲ್ನ ಕಂಪನಿಗೆ ಜರ್ಮನಿದ ತಿಕ್ಕೊಂಡು, ಅಮೇರಿಕಾದ ತಿಕ್ಕೊಂಡು ಹೀಗೆ ಹೇಳ್ತಾರೆ. ಯಾಕಂತ ಹೇಳಿದರೆ ಅವರ ಅಲ್ಲಿ ಏನಾಗ್ತದೆ, ಈಗ ನಿಮ್ಮ ಕಂಪನಿ ಅಮೇರಿಕಾದಲ್ಲಿದೆ ಅಂತ ಇಟ್ಕೊಳ್ಳಿ, ನಿಮಗೇನಾಗ್ತದೆ, ಅಲ್ಲಿ ಒಂದು ಕೆಲಸ ಮಾಡಲಿಕ್ಕೆ $10 ಅಂತ ಹೇಳಿ ಆದರೆ ನಿಮಗೇನಾಗ್ತದೆ,
ನಿಮಗೆ ಕಡಿಮೆಯಲ್ಲಿ ಎಲ್ಲಿ ಆಗ್ತದೆ ಅಂತ ನೋಡ್ತೀರಿ. ಗ್ಲೋಬಲಿ ನೋಡುವಾಗ ನಿಮ್ಗೆ ಏನಾಗ್ತದೆ, ಇಂಡಿಯಾ ನೋಡ್ತೀರಿ, ಇಂಡಿಯಾದಲ್ಲಿ ಅದನ್ನು 10 ರೂಪಾಯಿಗೆ ಮಾಡ್ತಾರೆ ಅಂತ ಆಗ್ತದೆ. ಅಲ್ಲಿ $10, ಇಲ್ಲಿ 10 ರೂಪಾಯಿ ಅಂತ ಆಗ್ತದೆ. ನಿಮಗೆ ಯಾವುದು ಚೀಪರು? 10 ರೂಪಾಯಿ ಚೀಪರು. ಅವನಿಗೆ $1 ಸಾಗೋದಿಲ್ಲಲ್ಲ, ಅವಾಗ ನಿಮ್ಮ ಕಾಸ್ಟ್ ಕಟ್ ಆಯ್ತಲ್ಲ. ಅದಕ್ಕೆ ನೀವೇನು ಮಾಡ್ತೀರಿ, ನಿಮ್ಮ ಆ ಕಾಂಟ್ರಾಕ್ಟನ್ನು ನೀವು ಇಂಡಿಯಾಕ್ಕೆ ಕೊಡ್ತೀರಿ. ಅದರಿಂದಾಗಿ ಇಂಡಿಯಾದ ಇಕಾನಮಿ ಸುಧಾರಣೆ ಆಗ್ತದೆ, ಇಂಡಿಯಾದ ಇಕಾನಮಿ ಬೆಳೀತದೆ. ಆದ್ದರಿಂದ ಸ್ಕಿಲ್ಡ್ ಲೇಬರ್ ಎಲ್ಲಿ ಉಂಟಾ ಅಲ್ಲಿಗೆ ಹಣ ಬರ್ತದೆ. ಎಲ್ಲಿಂದ ಬರ್ತದೆ? ಡೆವಲಪ್ಡ್ ದೇಶದಿಂದ ಡೆವಲಪಿಂಗ್ ದೇಶಗಳಿಗೆ ಸ್ಕಿಲ್ಡ್ ಲೇಬರ್ನ ಹುಡುಕಿಕೊಂಡು ಕೆಲಸಗಳು ಬರ್ತದೆ. ಇದರಿಂದ ಡೆವಲಪಿಂಗ್ ದೇಶಗಳು ಡೆವಲಪ್ಡ್ ಆಗಿ ಮಾರ್ಪಡಿಸಲ್ಪಡ್ತದೆ. ನಿಮಗೆ ನಾನು ಹೇಳಿದ್ದು ಗೊತ್ತಾಯ್ತು ಅಂತ ಕಾಣ್ತದೆ. ಅದೇ ಈಗ ಯಾವ ದೇಶ ಡೆವಲಪಿಂಗಲ್ಲಿರ್ತದ, ಫಾರ್ ಎಕ್ಸಾಂಪಲ್ ಈಗ ನೀವು ನೋಡಿತು ಅಂತ ಹೇಳಿದರೆ 1990ರಲ್ಲಿ ಚೈನಾದ ಮೇಯ್ನ್ ಅರ್ನಿಂಗು ಅಗ್ರಿಕಲ್ಚರ್ ಆಗಿತ್ತು. ಜಸ್ಟ್ ಲೈಕ್ ಇವತ್ತಿನ ದಿನದಲ್ಲಿ ಇಂಡಿಯಾದಲ್ಲಿ ಇವತ್ತಿಗೆ 50% ಆಫ್ ದ ವರ್ಕ್ ಫೋರ್ಸ್ ಸಮ್ಹೌ ಇಸ್ ಲಿಂಕ್ ಟು ಅಗ್ರಿಕಲ್ಚರ್. ಕೃಷಿಗೆ ಲಿಂಕ್ ಆಗಿದೆ. ಎಷ್ಟೋ ಇದರಲ್ಲಿ ನಾನು ಮಾಧ್ಯಮಗಳಲ್ಲಿ ನೋಡಿದ್ದೇನೆ, ರೈತ ಬಡವ ಹಾಗೆಲ್ಲ ಹೇಳೋದು ಕೇಳ್ತೀರಿ. ನೋಡಿ, ರೈತ ಶ್ರೀಮಂತ ಆಗೋದು ಅಂತ ಹೇಳಿದರೆ ಅದು ತುಂಬ ದೊಡ್ಡ ಕ್ವಶನ್ ಮಾರ್ಕ್. ಯಾಕೆ? ನಾಳೆ ಅಕ್ಕಿಗೆ 10,000 ರೂಪಾಯಿ ಕೆಜಿಗೆ ಅಂತ ಹೇಳಿದರೆ ನೀವು ಬದುಕುವುದು ಹೇಗೆ? ಈ ಕೃಷಿಯಿಂದ ಉತ್ಪಾದನೆ ಆದಂತಹ ಎಲ್ಲ ಪ್ರಾಡಕ್ಟನ್ನು ನಾವೆಂತ ಹೇಳ್ತೇವೆ ಅಂತ ಹೇಳಿದರೆ ಎಸೆನ್ಷಿಯಲ್ ಗೂಡ್ಸ್ ಅಂತ ಹೇಳ್ತೇವೆ. ಈ ಎಸೆನ್ಷಿಯಲ್ ಗೂಡ್ಸನ್ನು ಯಾವಾಗಲೂ ಕಾಸ್ಟ್ಲಿ ಆಗಲಿಕ್ಕೆ ಬಿಡುವುದಿಲ್ಲ ಸರ್ಕಾರ ಆಗಲಿ ಮನುಷ್ಯರು. ಯಾಕೆಂತ ಹೇಳಿದರೆ ನಾಳೆ ಅಕ್ಕಿಗೆ 10,000 ಅಂತ ಹೇಳಿದ್ರೆ ಕೆಜಿಗೆ, ನಾವು 2 ದಿನ ಊಟ ಇಲ್ಲದ್ರೆ ನಾವು ಸತ್ತಾಗ್ತೇವಲ್ಲ. ಆದ್ದರಿಂದ ಅದಕ್ಕೆ ಯಾವಾಗಲೂ ರೇಟ್ ಏರುವ ಚಾನ್ಸೇ ಇಲ್ಲ. ಯಾಕೆ? ಅದು ಬೇಕೇ ಬೇಕದು. ಈ ರೇಟ್ ಏರೋದು ಹಾಗಾದರೆ ಯಾವುದಕ್ಕೆ? ಲಕ್ಸುರಿ ಕಮೋಡಿಟಿಗಳಿಗೆ ರೇಟ್ ಇರ್ತದೆ, ಕಾರಿಗೆ ರೇಟ್ ಇರ್ತದೆ, ಬೈಕಿಗೆ ಇರ್ತದೆ, ನಿಮ್ಮ ಫ್ಯಾಷನ್ ಐಟಮ್ಗಳಿಗೆ ಇರ್ತದೆ, ಡ್ರೆಸ್ಗಳಿಗೆ ಇರ್ತದೆ, ಇದಕ್ಕೆಲ್ಲ ಇರ್ತದೆ ನಿಮಗೆ. ಆದರೆ ಬೇಸಿಕ್ ನಿಮಗೆ ಯಾವುದು ಬೇಕು ಅದಕ್ಕೆ ರೇಟ್ ಏರುವ ಕ್ರಮ ಇಲ್ಲ. ಅದನ್ನೇ ಅಂದಾಜು ಮಾಡಿ ನೀವು. ಯಾವ ದೇಶ ಕೃಷಿಗೆ ಲಿಂಕ್ ಆಗಿ ಅದರ ಆರ್ಥಿಕ ಸ್ಥಿತಿ ಇದೆಯಾ ಅದು ಅಷ್ಟು ಚೆನ್ನಾಗಿ ತುಂಬ ಆರ್ಥಿಕವಾಗಿ ಮುಂದುವರಿಲಿಕ್ಕೆ ಅಂತ ಹೇಳಿದರೆ ತುಂಬ ಕಷ್ಟ. ಆಗೋದಿಲ್ಲ ಅಂತ ಹೇಳೋದಿಲ್ಲ ನಾನು, ಬಟ್ ತುಂಬ ಕಷ್ಟ ಅದು. ಯಾಕಂತ ಹೇಳಿದರೆ ಅಗ್ರಿಕಲ್ಚರ್ ಪ್ರಾಡಕ್ಟಿನ ಒಂದು ಲಿಮಿಟ್ ಅಂತ ಇದೆ, ಅದಕ್ಕಿಂತ ಹೆಚ್ಚು ಕಾಸ್ಟ್ಲಿ ಆಗಲಿಕ್ಕೆ ಆಗೋದಿಲ್ಲ ಅದು. ಆದ್ದರಿಂದ ಅದು ಅಲ್ಲೇ ಇರ್ತದೆ. ಇದಕ್ಕೆ ಬೇಕಾಗಿ ನೋಡಿ, 1990ಯಲ್ಲಿ ಚೈನಾ ಇನ್ಕಮು, ಅಗ್ರಿಕಲ್ಚರ್ದು ಇನ್ಕಮ್ ಅಂತ ಇರುವಾಗ ಆ್ಯನ್ಯುವಲ್ ವೇಜ್ ಅಂದರೆ ಒಬ್ಬನ ಆ್ಯನ್ಯುವಲ್ ಸಾಧಾರಣ ಪ್ರಾಬಬ್ಲಿ $150 ಹತ್ರ ಇತ್ತು ಅವ್ರದ್ದು ಇನ್ಕಮ್. ಆದರೆ ಅಲ್ಲಿಂದ ನಂತರ ಏನಾಯಿತು ಅಂತ ಹೇಳಿದರೆ ಚೈನಾ ಸ್ಟಾರ್ಟೆಡ್ ಅಡಾಪ್ಟಿಂಗ್ ಟು ದ ಇಂಡಸ್ಟ್ರಿಯಲೈಸೇಷನ್. ಅಂದರೆ ಇಂಡಸ್ಟ್ರಿಯಲೈಸೇಷನ್ ರಿವಲ್ಯೂಷನ್ ಸ್ಟಾರ್ಟ್ ಆಯಿತು, 1990s ಸ್ಟಾರ್ಟ್ ಆಯಿತು. ಆವಾಗಿಂದ ನಂತರ ನೀವು ನೋಡ್ತಾ ಹೋದರೆ ಅವ್ರದ್ದು ಆ್ಯನ್ಯುವಲ್ ಒಬ್ಬೊಬ್ಬನ ಇನ್ಕಮ್ಮು 90ರಲ್ಲಿ ಯಾವುದು $150 ಅಂದಾಜಿತ್ತ ಅದು 2005 ಆಗುವಾಗ ನಿಮಗೆ 2800 ಆಗಿದೆ. 150ರಿಂದ 2800 ಎಷ್ಟು? 15 ವರ್ಷದಲ್ಲಿ. ಅದೇ ನೀವು ನೋಡಿತು ಅಂತ ಹೇಳಿದರೆ 2015ರಲ್ಲಿ ಅದು 8,900ಕ್ಕೆ ಏರಿದೆ, ಅರೌಂಡ್ ಅಪ್ರಾಕ್ಸಿಮೇಟ್ಲಿ. ಇದು ಹೇಗೆ ಈ ಜರ್ನಿ ಹೇಗಾಯಿತು? ಅವರು ಅಗ್ರಿಕಲ್ಚರಿಂದ ಇಂಡಸ್ಟ್ರಿಯಲೈಸೇಷನ್ಗೆ ಅವರು ಕನ್ವರ್ಟ್ ಆದರು, ಅವರ ದೇಶ ಕನ್ವರ್ಟ್ ಆಯಿತು. ಈಗಲೂ ನೋಡಿ, ಭಾರತದ ನಾನು ಹೇಳಿದೆ ನಿಮಗೆ 50% ಆಫ್ ದ ಪಾಪ್ಯುಲೇಷನ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಲಿಂಕ್ ಟು ಕೃಷಿ ಅಂತ ಹೇಳಿದೆಲ್ಲ. ನಮ್ಮದು ಈಗ ರೀಸೆಂಟಾಗಿ ಒಂದು ಡೆಕೆಡಲ್ಲಿ ನಮ್ಮ ದೇಶ ಚಿಕ್ಕದಿಂದ ಶುರುವಾದ್ದು. ವಿ ಆರ್ ದ ಸೆಕೆಂಡ್ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರರ್ಸ್ ಆಫ್ ದ ಮೊಬೈಲ್. ಇಂಡಿಯಾ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್. ಇದರಿಂದ ಎಷ್ಟೋ ಫ್ಯಾಮಿಲಿಗಳು ಬಡತನದಿಂದ ಮೇಲೆ ಬಂದಿದೆ. ಯಾಕೆ? ಎಷ್ಟೋ ಜನರಿಗೆ ಎಂಪ್ಲಾಯ್ಮೆಂಟ್ ಸಿಕ್ಕಿತು, ಎಷ್ಟೋ ಜನರಿಗೆ ಇದಾಯಿತು. ಅದರಿಂದಾಗಿ ಇಂಡಿಯಾ ಅಲ್ಲಿಂದ ಮೇಲೆ ಬರ್ತದೆ. ನಾನು ನಿಮಗೆ ಏನು ಹೇಳ್ತೇನೆ ಅಂತ ಹೇಳಿದರೆ, ಈಗ ನೋಡಿ ನಮ್ಮ ಇಂಡಿಯಾ, ನೀವು ಈಗ ನೋಡ್ತಾ ಹೋಗ್ತೀರಿ, $1 ಅಂತ ಹೇಳಿದರೆ 80 ರೂಪಾಯಿ, 70 ರೂಪಾಯಿ, 90 ರೂಪಾಯಿ, ಹೀಗೆ ಬೇರೆ ಬೇರೆ ರೇಟ್ಗಳು ಬರ್ತಾ ಇದೆ. ಇದನ್ನು ಏನು ಹೇಳ್ತಾರೆ ಅಂತ ಹೇಳಿದರೆ ಈ ಕರೆನ್ಸಿಯ ವ್ಯತ್ಯಾಸ.
ಇದು ಯಾವಾಗಲೂ ನಾನು ಹೇಳ್ತಾ ಬರ್ತಾ ಇರ್ತಾರೆ, ಆರ್ಥಿಕ ಸ್ಥಿತಿ ಇಂಡಿಯಾದು ಕುಸಿದಿದೆ, ನಮ್ಮದು ಡಾಲರ್ನ ಎಗೇನ್ಸ್ಟ್ ರುಪಿ ತುಂಬ ವೀಕ್ ಆಗ್ತಾ ಇದೆ, ಇದು ತುಂಬ ಕೆಟ್ಟದು ಹಾಗೆ ಹೇಳ್ತಾ ಇದ್ದೀರಿ. ಯಾವಾಗಲೂ ತಿಳ್ಕೊಳ್ಳಿ, ಈ ಡಾಲರ್ನ ಎಗೇನ್ಸ್ಟ್ ನಮ್ಮ ಕರೆನ್ಸಿ ವೀಕ್ ಆದಾಗ ಯಾವಾಗಲೂ ಅದು ನಮಗೆ ನೆಗೆಟಿವ್ ಆಗೋದಿಲ್ಲ. ಅದನ್ನು ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ನಿಮಗೆ ಅದು ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ತೇನೆ. ಬಟ್ ಈಗ ಜಸ್ಟ್ ಒಂದು ಇನ್ಫಾರ್ಮೇಷನ್ ಹೇಳ್ತೇನೆ. ಹೇಗಂತ ಹೇಳಿದ್ರೆ ನೋಡಿ, ನಮ್ಮ ದೇಶಕ್ಕೆ ಯಾವಾಗ ಕಾಂಟ್ರಾಕ್ಟ್ ಬರ್ತದೆ, ನಮ್ಮ ದೇಶಕ್ಕೆ ಯಾವಾಗ ಬೇರೆ ದೇಶದಿಂದ ಕೆಲಸಗಳು ಬರ್ತದೆ, ಯಾವಾಗ ನಾವು ಬೇರೆ ದೇಶದ ಬೇರೆ ಭೂಮಿಯ ಬೇರೆ ದೇಶಗಳಿಂದ ಕಡಿಮೆ ರೇಟಲ್ಲಿ ನಾವು ಯಾವಾಗ ಅವರಿಗೆ ಕೆಲಸ ಮಾಡಿ ಕೊಡ್ತೇವೋ ಆವಾಗ ನಮಗೆ ಕೆಲಸಗಳು ಸಿಗೋದು. ಈಗ ನೀವೊಂದು ಕೆಲಸವನ್ನು 10 ರೂಪಾಯಿಗೆ ಮಾಡೋದಾದರೆ ನಾನು ಅಲ್ಲಿಗೆ ಬಂದು 5 ರೂಪಾಯಿಗೆ ನಾನು ಮಾಡ್ತೇನೆ ಅಂತ ಹೇಳಿದರೆ ಅದು ನನಗೆ ಸಿಗೋದು. ಅದೇ ರೀತಿ ಈ ಇಂಡಿಯಾದ ರುಪಿ ವೀಕ್ ಆದಾಗ ಹೊರಗಿನ ಎಲ್ಲ ಕೆಲಸಗಳು ನಮ್ಮ ದೇಶಕ್ಕೆ ಬರ್ತದೆ, ಇಲ್ಲಿ ಅವರಿಗೆ ಕೆಲಸ ಸಿಗ್ತದೆ. ಆದ್ದರಿಂದ ಆರ್ಥಿಕ ಸ್ಥಿತಿಯನ್ನು ಮೇಲೆ ಬರಿಸಲಿಕ್ಕೆ ಇದು ಕೆಲವು ದೇಶಗಳು ಪರ್ಪಸ್ಫುಲ್ಲಿ ಕರೆನ್ಸಿ ಡಿವ್ಯಾಲ್ಯೂಯೇಷನ್ ಅಂತ ಮಾಡ್ತದೆ. ಅಂದರೆ ಬೇರೆ ಈ ಎಗೇನ್ಸ್ಟ್ ಡಾಲರ್ ನಮ್ಮ ಕರೆನ್ಸಿಯನ್ನು ಮತ್ತು ವೀಕ್ ಮಾಡೋದು. ಆ ವೀಕ್ ಮಾಡಿದ್ರಿಂದಾಗಿ ಏನಾಗ್ತದೆ, ನಮಗೆ ಕೆಲಸಗಳು ಹೆಚ್ಚು ಸಿಗ್ತದೆ. ಸ್ಪೆಷಲಿ ಡ್ಯೂರಿಂಗ್ ರಿಸೆಷನ್ ದೇಶಗಳು ಹೀಗೆ ಮಾಡ್ತದೆ. ಆವಾಗ ಹೊರಗಿಂದ ನಮಗೆ ಕೆಲಸ ಬಂದಾಗ ಇಲ್ಲಿ ಎಲ್ಲರಿಗೂ ಕೆಲಸ ಸಿಕ್ಕಿ ಎಲ್ಲರ ಕೈಯಲ್ಲಿ ಹಣ ಬಂದು ದೇಶ ಇಂಪ್ರೂವ್ ಆಗ್ತಾ ಹೋಗ್ತದೆ. ಈಗ ನೋಡಿ, ಚೈನಾ, ನಾನು ಹೇಳಿದೆ ಈ ರೀತಿ ಇಂಡಸ್ಟ್ರಿಯಲ್ ರಿವಲ್ಯೂಷನ್ ಆಯಿತು. ಇದು ಒಂದು ಹಂತದ ಡೆವಲಪ್ಮೆಂಟ್, ಪ್ರತಿ ದೇಶದ ಒಂದು ಹಂತದ ಡೆವಲಪ್ಮೆಂಟ್ ಇದು. ಈಗಲೂ ಕೂಡ ಚೈನಾ ಇಂಡಿಯಾಕ್ಕೆ ಕಾಂಪಿಟಿಷನ್ ಕೊಡ್ತದೆ. ಹೇಗಂತ ಹೇಳಿದರೆ, ನೀವೀಗ ರೀಸೆಂಟಾಗಿ ನೋಡಿತು ಅಂತ ಹೇಳಿದರೆ, ಒಂದು ದಶಕಗಳ ಹಿಂದಿಂದ ಚೈನಾ ಸಿಸ್ಟಮ್ಯಾಟಿಕ್ ಆಗಿ ಆಫ್ರಿಕನ್ ಕಾಂಟಿನೆಂಟಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮೆಜಾರಿಟಿ ಈಗ ನೀವು ಎಲ್ಲಿಯೇ ನೋಡಿ, ಚೈನಾ ಈಸ್ ದಿ ವರ್ಲ್ಡ್ಸ್ ಮ್ಯಾನುಫ್ಯಾಕ್ಚರಿಂಗ್ ಹಬ್. ಈಗ ಎಲ್ಲಿದು ನೀವು ಯಾವುದೇ ತೆಗೆದು ನೋಡಿ, ಮೇಡ್ ಇನ್ ಚೈನಾ. ಯಾಕೆ ಅಷ್ಟು ಚೀಪಾಗಿ ಮಾಡ್ತಾ ಇತ್ತು. ಆದರೆ ನಾನೀಗ ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟೆ ಯಾವ ರೀತಿ ಅಲ್ಲಿ ಈ ಇನ್ಕಮ್ ಹೆಚ್ಚಾಗಿದೆ ಅಂಥೇಳಿ. ಅದನ್ನೀಗ ಅವರು ಪುನಃ ನ್ಯೂಟ್ರಲೈಸ್ ಮಾಡಲಿಕ್ಕೆ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಆಫ್ರಿಕಾದಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಆಫ್ರಿಕಾದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಅಲ್ಲಿದು ಇನ್ಕಮ್ ತುಂಬ ಕಡಿಮೆ ಇರುವಾಗ ಇವರು ಇವರ ಲೇಬರ್ ಓರಿಯೆಂಟೆಡ್ ಇಂಡಸ್ಟ್ರಿಯನ್ನು ಆಫ್ರಿಕಾಕ್ಕೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಅದರಿಂದ ಏನಾಗ್ತದೆ, ಎಸ್ಪೆಷಲಿ ನಿಮ್ಮ ಇಥಿಯೋಪಿಯಾ ಮತ್ತು ಹಾಗಿದ್ದದಕ್ಕೆಲ್ಲ ಶಿಫ್ಟ್ ಮಾಡಿದಾಗ ಅಲ್ಲಿ ಇನ್ನೂ ಕಡಿಮೆಗೆ ನಿಮಗೆ ಲೇಬರ್ ಸಿಗ್ತಾ ಇದೆ. ಆವಾಗ ಬೇರೆ ದೇಶಗಳ ಕಾಂಟ್ರಾಕ್ಟ್ ಎಲ್ಲ ಅವರಿಗೆ ತಗೊಳ್ಳಿಕ್ಕಾಗ್ತದೆ. ಆ ದೇಶದ ಈಗ ಆಫ್ರಿಕಾದಲ್ಲಿ ಇನ್ವೆಸ್ಟ್ ಮಾಡಿ ಆಫ್ರಿಕಾದ ರಿಸೋರ್ಸ್ಗಳನ್ನು ಅವರು ತಕ್ಕೊಂಡು ಅಲ್ಲಿಯ ಹ್ಯೂಮನ್ ರಿಸೋರ್ಸ್ ಯಾವುದೀಗ ಮನುಷ್ಯರ ಲೇಬರ್ಗಳು ಯಾವುದೆಲ್ಲ ಉಂಟಾ ಅದೆಲ್ಲ ಕಡಿಮೆಗೆ ಬಂದು ಅವರ ಲೇಬರ್ ಫ್ಯಾಕ್ಟ್ರಿಗಳನ್ನು ಅಲ್ಲಿ ಮಾಡಿದರೆ ಮ್ಯಾನುಫ್ಯಾಕ್ಚರ್ ಇನ್ನೂ ಸಹ ಅವರಿಗೆ ಚೀಪೇ ಆಗ್ತದೆ. ಆ್ಯಂಡ್ ಚೈನಾ ವಿಲ್ ಸ್ಟಿಲ್ ಥ್ರೈವ್. ಅದಕ್ಕೆ ಕಾಂಪಿಟಿಷನ್ ನಾವು ಇಂಡಿಯಾ ಕೊಟ್ಟಾಗ, ನಮ್ಮ ಕರೆನ್ಸಿ ಡಿವ್ಯಾಲ್ಯೂಷನ್ ಆದಾಗ, ನಮಗೆ ಆ ಕಾಂಟ್ರಾಕ್ಟ್ಗಳು ಬಂದಾಗ, ನಮ್ಮ ದೇಶದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆದಾಗ ನಮ್ಮ ಇಕಾನಮಿ ಬೆಟರ್ ಆಗೋದು. ಅದನ್ನೇ ನಿಮ್ಮ ನರೇಂದ್ರ ಮೋದಿ ಅವರು ಹೇಳಿದ್ದಿದೆ ಅಂತ ಮೇಕ್ ಇನ್ ಇಂಡಿಯಾ ಅಂತ ಹೇಳಿ ಒಂದು ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದರು. ಇದರಿಂದ ಏನಾಗ್ತದೆ, ಫಾರಿನ್ ಕಂಪನಿಗಳಿಗೆ ಇಲ್ಲಿಗೆ ಬಂದು ಯಾವುದೇ ಮಾಡಿ ನೀವು ಏನೇ ಮಾಡಿ ಇಲ್ಲಿಯ ಜನರಿಗೆ ಕೆಲಸ ಕೊಡಿ ಅಂತ ಹೇಳಿ. ಇದರಿಂದ ರಿಯಲ್ ಎಸ್ಟೇಟ್ ಕೂಡ ಪರೋಕ್ಷವಾಗಿ ಅಭಿವೃದ್ಧಿ ಆಗಲಿಕ್ಕೆ ಸಹಕಾರಿಯಾಗುತ್ತೆ. ಖಂಡಿತ. ಹೇಗಂತ ಹೇಳಿದರೆ, ಒಂದು ಫಾರಿನ್ ಕಂಪನಿ ಬಂತೀಗ ಚೆನ್ನೈಯ ನಮ್ಮ ಮಂಗಳೂರ ಬೆಂಗಳೂರ ಎಲ್ಲಿಯೋ ದೊಡ್ಡ, ಈಗ ಟೆಸ್ಲಾ ಬೆಂಗಳೂರಿಗೆ ಬರ್ತಾ ಇದೆ. ಇದರಿಂದಾಗಿ ಆಗುದೇನು, ಟೆಸ್ಲಾ ಅಲ್ಲಿಯದು ಜನರಿಗೆ ಕೆಲಸ ಕೊಡೋದಲ್ಲ, ನಮ್ಮ ಇಂಡಿಯನ್ಸಿಗೆ ಕೆಲಸ ಕೊಡ್ತದೆ. ಇನ್ಫ್ಯಾಕ್ಟ್ ಇದೇನಾಗ್ತದೆ, ಒಂದು ದೊಡ್ಡ ಇಷ್ಟು ಜಾಗದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸೆಟಪ್ ಆಗಿ ಎಷ್ಟೋ ಇಂಡಿಯನ್ಸ್ಗಳಿಗೆ ಅಲ್ಲಿ ಜಾಬ್ ಸಿಗ್ತದೆ. ಎಷ್ಟೋ ಇಂಡಿಯನ್ಸ್ಗಳಿಗೆ ಜಾಬ್ ಸಿಕ್ಕಿದ ಕೂಡಲೇ ನಾಗೇಂದ್ರ ಅವರಿಗೆ ನಿಮಗೆ ನನಗೆ ಅಲ್ಲಿ ಜಾಬ್ ಸಿಕ್ಕಿತು ಅಂತ ಹೇಳಿದರೆ ಪರೋಕ್ಷವಾಗಿ ನಿಮ್ಮ ಕಿಸೆಯಲ್ಲಿ ಹಣ ಬಂತು. ಹಣವನ್ನು ಏನು ಮಾಡ್ತೀರಿ ನೀವು? ಮನುಷ್ಯನ ಫಸ್ಟ್ ಪ್ರಯಾರಿಟಿ ಏನು? ಒಂದು ಮನೆ. ಏನೂ ಇಲ್ಲದ ನಾವು ಈಗ ಟೆಸ್ಲಾದಲ್ಲಿ ಕೆಲಸ ಮಾಡಿ ಹಣ ಬಂದು ನಾವು ಮನೆ ಖರೀದಿಗೆ ನೋಡ್ತೇವೆ. ಈ ಹಣ ಎಲ್ಲಿಂದ ಬಂತು? US ಇಂದ ಬಂತು. ಯಾಕೆ ಬಂತು? ನಮ್ಮ ದೇಶದ ಕರೆನ್ಸಿ ಚೀಪಾಗಿ ಬೇರೆಯವರಿಗೆ ಕಾಂಪಿಟಿಷನ್ ಕೊಟ್ಟ ಕಾರಣ ಆ ಕಾಂಟ್ರಾಕ್ಟ್ ನಮಗೆ ಸಿಕ್ಕಿ ನಮಗೆ ಬಂತು. ಹಾಗೆ ನಾವು ಈಗ 1990ರಲ್ಲಿ ಚೈನಾ ಯಾವ ಲೆಕ್ಕದಲ್ಲಿ ಇತ್ತ, ಅಪ್ರಾಕ್ಸಿಮೇಟ್ಲಿ ಅದೇ ರೇಂಜಲ್ಲಿ ನಾವೀಗ ಇದ್ದೇವೆ ಇಂಡಿಯಾ. ಆದರೆ ಇಂಡಿಯಾ ತುಂಬ ದೊಡ್ಡ ಮಾರ್ಕೆಟು. ಈಗ ಯಾವುದೇ ಆಗಲಿ, ಈಗ ಮೊಬೈಲ್ ನಾನು ಹೇಳಿದೆ, ಈಗ ಮೊಬೈಲಲ್ಲಿ ನಾವು ಸೆಕೆಂಡ್ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರ್ ಇನ್ ದ ವರ್ಲ್ಡ್ ಅಂತ ಹೇಳಿ. ಯಾಕಾಯಿತು ಹೀಗೆ?
ನಾವು ಮೊಬೈಲನ್ನು ಮಾಡಿಕೊಡುವುದು ಕಡಿಮೆಗೆ ಮಾತ್ರ ಅಲ್ಲ ಇಂಡಿಯಾ, ಪ್ರತಿಯೊಬ್ಬರ ಕೈಯಲ್ಲಿಯೂ ಮೊಬೈಲ್ ಇದೆ. ನಾವು ಅತಿ ದಟ್ಟಣೆ ಪಾಪ್ಯುಲೇಟೆಡ್ ದೇಶ ನಮ್ಮದು. ವಿ ಅವರ್ ಸೆಲ್ಸ್ ಆರ್ ಬಿಗ್ ಮಾರ್ಕೆಟ್. ಈಗ ಆ್ಯಪಲ್ ಬರ್ತಾ ಇದೆ ಇಂಡಿಯಾಕ್ಕೆ, ಟೆಸ್ಲಾ ಬರ್ತಾ ಇದೆ, ಹೀಗೆಲ್ಲ ಫಾರಿನ್ ಕಂಪನಿಗಳು ಯಾಕೆ ಬರ್ತಾ ಇದೆ? ಒಂದು ಇಲ್ಲಿದು ಈಗ ಆಫ್ರಿಕನ್ ಕಂಟ್ರಿಗೂ ನಮ್ಮ ದೇಶಕ್ಕೂ ಇರುವ ವ್ಯತ್ಯಾಸವನ್ನು ನಾನು ಹೇಳೋದು. ಆಫ್ರಿಕನ್ ಕಂಟ್ರಿಯಲ್ಲಿ ಲೇಬರ್ ಕಡಿಮೆ ಇದೆ, ಆದರೆ ಅಫೋರ್ಡೆಬಿಲಿಟಿ ಅಲ್ಲಿ ಇಲ್ಲ ಜನರಿಗೆ. ಇಲ್ಲಿ ಏನಾಗ್ತದೆ, ಟೆಸ್ಲಾ ಕಾರು ಮ್ಯಾನುಫ್ಯಾಕ್ಚರ್ ಇಲ್ಲಿ ಆದಾಗ, ಈಗ ಅಸೆಂಬ್ಲಿ ಪ್ರಾಬಬ್ಲಿ, ಬಟ್ ಮ್ಯಾನುಫ್ಯಾಕ್ಚರ್ ಆಗಲಿ ಅಸೆಂಬ್ಲಿ ಆಗಲಿ ಇಂಡಿಯಾದಲ್ಲಿ ಆದಾಗ ಇಂಡಿಯನ್ಸ್ ಟೆಸ್ಲಾ ಕಾರನ್ನು ಖರೀದಿ ಮಾಡುವವರು ತುಂಬ ಇದ್ದಾರೆ. ಮೊಬೈಲ್ ಮ್ಯಾನುಫ್ಯಾಕ್ಚರ್ ಇಂಡಿಯಾದಲ್ಲಿ ಆಯಿತು ಅಂತ ಹೇಳಿದಾಗ ಮೊಬೈಲು ಚೀಪಲ್ಲಿ ಆಗ್ತದೆ ಫಾರಿನ್ ಕಂಟ್ರಿಗೆ, ಆದರೆ ಅಟ್ ದ ಸೇಮ್ ಟೈಮ್ ಇಂಡಿಯಾ ಇಟ್ ಸೆಲ್ಫ್ ಈಸ್ ಅ ಬಿಗ್ ಮಾರ್ಕೆಟ್. ಓಕೆ ಡಾಕ್ಟರ್, ನೀವು ಹೇಳಿದ್ರಿ ಜಾಗತಿಕವಾಗಿ ನಮ್ಮ ದೇಶ ಬಲಾಢ್ಯ ಆಗುವಾಗ, ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗುವಾಗ ಸಾಕಷ್ಟು ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಕೂಡ ನೇರವಾಗಿ ನಮ್ಮ ರಿಯಲ್ ಎಸ್ಟೇಟ್ ಲಾಭ ಆಗುತ್ತೆ ಅಂತೆ. ಸೊ ಕರಾವಳಿ ಕರ್ನಾಟಕದಲ್ಲಿರುವಂಥ ನಮ್ಮ ಏನು ವೀಕ್ಷಕರು ಇದರಿಂದ ಏನಾದರೂ ಒಂದು ಪಾಠ ಕಲಿಯುವಂತಹ ಅಥವಾ ಒಂದು ಆಶಾದಾಯಕ ಭಾವನೆಯನ್ನು ಹೊಂದುವಂಥ ಚಾನ್ಸಸ್ ಇದೆಯಾ ಎರಡೂ ಜಿಲ್ಲೆಗಳಿಗೆ ನೋಡಿದರೆ? ಖಂಡಿತ. ನೋಡಿ, ಈಗ ಯಾವುದೇ ಸಿಟಿ ಆದರೂ ಮೇಯ್ನ್ ಆಗಿರೋದು ಟ್ರಾನ್ಸ್ಪೋರ್ಟೇಷನ್. ಕರಾವಳಿಯ ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ, ವಿ ಆರ್ ವೆಲ್ ಕನೆಕ್ಟೆಡ್ ಟು ದ ರೆಸ್ಟ್ ಆಫ್ ದ ವರ್ಲ್ಡ್ ವಯಾ ಸಿ, ವಯಾ ರೋಡ್ ಆ್ಯಂಡ್ ವಯಾ ಏರ್. ನಮ್ಮದು ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಪೋರ್ಟು ಇದೆ, ರೋಡು ಇದೆ, ಎಲ್ಲವೂ ಲಿಂಕ್ ಕರೆಕ್ಟಾಗಿ ಇದೆ. ವಿ ಕ್ಯಾನ್ ಬಿ ದ ನೆಕ್ಸ್ಟ್ ಮುಂಬೈ. ಯಾವುದೇ ಇನ್ವೆಸ್ಟ್ಮೆಂಟ್ ಒಂದು ಜಾಗಕ್ಕೆ ಬರಬೇಕು ಅಂತ ಹೇಳಿ ಆದರೆ ಅದು ಮೇಯ್ನ್ ಅವ್ರು ನೋಡೋದು ಕನೆಕ್ಟಿವಿಟಿ. ಈಗ ನಮ್ಮ ರಾಜ್ಯದ ನಮ್ಮ ಯಾವ ರೂಲಿಂಗ್ ಪಾರ್ಟಿ ಯಾವುದಿದೆಯಾ ಈಗ ಫೋಕಸ್ ಮಾಡಿತ್ತು ಅಂತ ಹೇಳಿದ್ರೆ, ಈಗ ನಿಮ್ಮ ಮಂಗಳೂರಲ್ಲಿ ನೋಡಿ, ನೀವು ಆ ಮುಡಿಪು ಏರಿಯಾಕ್ಕೆ ಬಂತು ಅಂತ ಹೇಳಿದ್ರೆ ದಿಸ್ ಹ್ಯೂಜ್ IT ಪಾರ್ಕ್ ಇದೆ, ಅಲ್ಲಿ ಇಂಡಸ್ಟ್ರಿಯಲ್ ಪಾರ್ಕ್ ಇದೆ. ಯಾವುದೇ ಕಂಪ್ನಿಗಳು ಬಂತು ಅಂತ ಹೇಳಿದ್ರೆ ಇನ್ನು ಹೊಸತ್ತಾಗಿ ಜಾಗ ಎಕ್ವೈರ್ ಆಗಿ ಅಲ್ಲಿ ನೀವು ಕಂಪನಿಗಳನ್ನು ಟ್ರಾನ್ಸ್ಫರ್ ಮಾಡಿ ಹಾಗೆಲ್ಲ ಯಾವುದೂ ಇಲ್ಲ. ಆಲ್ರೆಡಿ ಇನ್ಫ್ರಾಸ್ಟ್ರಕ್ಚರ್ಗಳು ಆಗಿ ರೆಡಿ ಆಗಿರುವ ಟೆಕ್ ಪಾರ್ಕ್ ಇದೆ ಅಲ್ಲಿ. ಪ್ಲಸ್ ಅನೇಕ ಹಾಸ್ಪಿಟಲ್ಗಳು, ಅನೇಕ ಶಿಕ್ಷಣ ಸಂಸ್ಥೆಗಳು ಇರುವಂಥ ಒಂದು ಪ್ರದೇಶ ಕೂಡ. ಖಂಡಿತ. ಅಂದರೆ ಈಗ ಯಾವುದೇ ಒಬ್ಬ ಈಗ ಬಂದು ಜಾಬ್ ಮಾಡಲಿಕ್ಕೆ ಅಲ್ಲಿ ಸ್ಟಾರ್ಟ್ ಮಾಡಿದ ಅಂತ ಹೇಳಿ ಆದರೆ ಅವನಿಗೆ ಬೇಕಾಗುವ ಎಲ್ಲ ಬೇಸಿಕ್ ಅಮ್ಯುನಿಟೀಸ್, ಈಗ ಒಂದು ಫ್ಯಾಮಿಲಿ ಬಂತು ಅಂತ ಹೇಳಿದರೆ ಅವನ ಮಕ್ಕಳಿಗೆ LKG ಇಂದ ಹಿಡಿದು ಪೋಸ್ಟ್ ಗ್ರ್ಯಾಜುಯೇಷನ್ ಯಾವುದೇ ಏರಿಯಾದಲ್ಲಿ, ಮೆಡಿಕಲ್, ಇಂಜಿನಿಯರ, ಸೂಪರ್ ಸ್ಪೆಷಾಲಿಟಿ ಯಾವುದಾ, ಎಲ್ಲವೂ ಕೂಡ ಮಂಗಳೂರಲ್ಲಿದೆ. ಸ್ಪೆಷಲಿ ನಮ್ಮ ಮುಡಿಪಲ್ಲೇ ಇದೆ. ಮಂಗಳೂರು ಸಿಟಿ ತನಕ ಬರೋದು ಬೇಡ, ನೀವು ತೊಕ್ಕೋಟಿನ ಆಚೆ ಕಡೆ ಎಲ್ಲ ಇದೆ. ಮತ್ತು ಈಗ ನಾನು ಹೇಳಿದೆ, ನಮ್ಮ ಇಂಡಿಯಾ ಇಸ್ ಬಿಕಮಿಂಗ್ ದ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅಂತೇಳಿ. ಯಾವುದೇ ಕಂಪನೀಸ್ ಬರ್ತದೆ ಅಂತ ಹೇಳಿ ಆದರೆ ಮಂಗಳೂರಲ್ಲಿ ಸುಸಜ್ಜಿತವಾದಂತಹ ಸೆಸ್ ಅಂದರೆ ಸ್ಪೆಷಲ್ ಇಕಾನಮಿ ಝೋನ್ ಆಲ್ರೆಡಿ ಇದೆ. ಈಗ ಇನ್ನು ಹೊಸತಾಗಿ ಮಾಡಬೇಕು ಅಂತಿಲ್ಲ. ಸೊ ಒಂದು ಸ್ವಲ್ಪ ಗೌರ್ಮೆಂಟ್ ಮನಸ್ಸು ಮಾಡಿತ್ತು ಅಂತ ಹೇಳಿ ಆದರೆ ದ ಮ್ಯಾಂಗ್ಳೂರ್ ಕ್ಯಾನ್ ಬಿ ದ ನೆಕ್ಸ್ಟ್ ಮುಂಬೈ. ತುಂಬ ಎಜುಕೇಟೆಡ್ ಜನ ಮಂಗಳೂರಿನವರು, ಸಭ್ಯರು, ತುಂಬ ಕ್ವಾಲಿಟೀಸ್ ಇದೆ. ನಮ್ಮ ದಕ್ಷಿಣ ಕನ್ನಡದ ಜನರಿಗೆ ತುಂಬ ಕ್ವಾಲಿಟೀಸ್ ಇದೆ. ಮತ್ತು ನೀವು ನೋಡಿತು ಅಂತ ಹೇಳಿದ್ರೆ ಈಗ ಮುಂಬೈ ಕೂಡ ಹೋಯ್ತು ಅಂತ ಹೇಳಿದ್ರೆ ಊರ್ದ ಶೆಟ್ರನಕ್ಲ ಅಲ್ಪ ಉಪ್ಪುನ ಹೆಚ್ಚಾದ ನೀವು ನೋಡಿದ್ರಿ ಅಂತ ಹೇಳಿದ್ರೆ ಯಾವುದೇ ಹೋಟೆಲ್ ಹೋಗಿ ಯಾರದದು, ಉಡುಪಿ, ಕುಂದಾಪುರ, ಮಂಗಳೂರಿನ ಶೆಟ್ರುಗಳದ್ದೇ ಇರೋದು. ನಮ್ಮ ಊರಿನ, ನಾನು ಶೆಟ್ರ್ ಅಂತ ಹೇಳೋದಲ್ಲ, ಸ್ಪೆಷಲಿ ಎಲ್ಲ ನಮ್ಮ ಮಂಗಳೂರು ತುಳುವರು, ನಮ್ಮ ಊರವರೇ ಇರೋದು. ಎಲ್ಲ ದಿಕ್ಕಲ್ಲಿಯೂ ಮಂಗಳೂರವರೇ ಇರೋದು. ನೀವು IT ಸೆಗ್ಮೆಂಟ್ ಬೇಕಾದ್ರೆ ತಗೊಳ್ಳಿ, ಎಷ್ಟು ಜನ ಮಂಗಳೂರಿನವರಿದ್ದಾರೆ ಅಲ್ಲಿ, ಬೆಂಗಳೂರಲ್ಲಿ, ಪ್ಲಸ್ ಬಾಂಬೆ, ಎಲ್ಲ ಊರಲ್ಲಿ ಕೂಡ ನಮ್ಮವರೇ ಹೆಚ್ಚಾಗಿ ಡಾಮಿನೇಟ್ ಮಾಡ್ತಾ ಇರೋದು. ಹಾಗಿರುವಾಗ ಇಲ್ಲಿಗೆ ಒಂದು ಸ್ವಲ್ಪ ಮನಸ್ಸನ್ನು ಮಾಡಿ ಗ್ಲೋಬಲ್ ಆಗಿ ಬರುವಂತಹ ಕಂಪನಿಗಳನ್ನು, ಇಂಡಿಯಾಕ್ಕೆ ಬರುವ ಕಂಪನಿಗಳನ್ನು ಈ ಮಂಗಳೂರು ಸೈಡಿಗೆ ಶಿಫ್ಟ್ ಮಾಡಿತು ಅಂತ ಹೇಳಿದರೆ ಖಂಡಿತವಾಗಿಯೂ ನಮ್ಮ ಮಂಗಳೂರು ನೆಕ್ಸ್ಟ್ ಮುಂಬೈ ಆಗೋದಲ್ಲಿ ಸಂದೇಹವೇ ಇಲ್ಲ. ಓಕೆ ಡಾಕ್ಟರ್, ಬಹಳ ಪ್ರಮುಖವಾಗಿ ಇನ್ನೊಂದು ಖುಷಿ ಅಂತ ಹೇಳಿದ್ರೆ ನಮ್ಮ ಊರಿನವರು ಕೂಡ ನಮ್ಮ ಊರಲ್ಲೇ ಕೆಲಸ ಮಾಡುವಂಥ ಒಂದು ಭಾಗ್ಯ ಮುಂದಿನ ದಿನಗಳಲ್ಲಿ ಆಗ್ಬೋದು. ಆ ರೀತಿಯಲ್ಲಿ ಕೂಡ ಒಂದು ಮಂಗಳೂರು ಅಥವಾ ಕರಾವಳಿ, ಉಡುಪಿ ಜಿಲ್ಲೆಯನ್ನು ಸೇರಿಕೊಂಡು ಅಭಿವೃದ್ಧಿ ಆಗಲಿಕ್ಕೆ ಬಹುಶಃ ತುಂಬ ದಿನಗಳು ಬೇಕಾಗಿಲ್ಲ ಅಂತ ಅನಿಸ್ತಾ ಇದೆ. ಆ ರೀತಿಯಲ್ಲಿ ರಿಯಲ್ ಎಸ್ಟೇಟ್ ಕೂಡ ಆ ಮೂಲಕವಾದ ಕೂಡ ಸಾಕಷ್ಟು ಬೆಳವಣಿಗೆ ಆಗುತ್ತೆ. ಮತ್ತು ಒಬ್ಬ ಗ್ರಾಹಕನಿಗೆ ತನ್ನ ಊರಲ್ಲೇ ಹಣ ಹಾಕಿ ಒಂದು ಜಮೀನನ್ನು ಅಥವಾ ಒಂದು ಮನೆಯನ್ನು ಅಥವಾ ಒಂದು ಫ್ಲ್ಯಾಟನ್ನು
ಖರೀದಿ ಮಾಡೋದೊಂದು ಖುಷಿಯ ವಿಚಾರ. ಸೊ ಅದನ್ನೆಲ್ಲ ನೀವು ಬಹಳ ಬಿಡಿಸಿಯಾಗಿ ಪ್ಲಸ್ ಜಾಗತಿಕವಾಗಿ ಕೂಡ ಅದನ್ನು ಸಂಬಂಧವನ್ನು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ರಿ. ಈ ಕಾರ್ಯಕ್ರಮ ನೋಡುತ್ತಿರುವಂಥ ಯೂತ್ಗಳಿಗೆ ಒಂದು ಒಳ್ಳೆಯ ಸಂದೇಶ ಸಿಕ್ಕಿದಂತೆ ಆಗತ್ತೆ ಅಂತ ಅಂದ್ಕೊಳ್ತಾ ನಿಮಗೆ ಕಾರ್ಯಕ್ರಮಕ್ಕೆ ಬಂದು ಈ ಅವಧಿಯಲ್ಲಿ ಈ ಕಾರ್ಯಕ್ರಮದ ಬಗ್ಗೆ ನಮಗೆ ಸಾಕಷ್ಟು ವಿಚಾರಗಳ ಮಾಹಿತಿ ಕೊಟ್ಟದಕ್ಕಾಗಿ ನಮ್ಮ ಟಿವಿಯ ಪರವಾಗಿ ಆತ್ಮೀಯವಾಗಿರುವಂಥ ಧನ್ಯವಾದ. ಥ್ಯಾಂಕ್ ಯು. ನಮಸ್ತೆ ವೀಕ್ಷಕರೇ, ಇದು ಇವತ್ತಿನ ರಿಯಲ್ ಎಸ್ಟೇಟ್ ಗ್ರಾಹಕರೇ ಎಚ್ಚರ ಕಾರ್ಯಕ್ರಮದ ಸರಣಿಯ ಇವತ್ತಿನ ಸಂಚಿಕೆ. ಮುಂದಿನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದಗಳು.